ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮನೆಯೊಳಗಿದ್ದರೂ ಪತ್ರಕರ್ತರು ಮಾತ್ರ ವರದಿಗಾರಿಕೆಗಾಗಿ ಹೊರ ಹೋಗುವುದು ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಪತ್ರಕರ್ತರು ಮೊದಲು ಕೊರೋನಾ ವಾರಿಯರ್ಸ್ಗಳಾಗಿದ್ದಾರೆ. ಅವರ ಕಷ್ಟಗಳಿಗೆ ಸ್ಪಂದಿಸುವುದು ಮಾನವೀಯತೆಯಾಗಿದೆ ಎಂದು ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿದರು. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸದಸ್ಯರಿಗೆ ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ವತಿಯಿಂದ ನೀಡಲಾದ ಆಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿದರು. ಕೊರೋನಾ ಮಹಾಮಾರಿಯನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4ನೇ ಅಂಗವಾಗಿ ಕೆಲಸ ಮಾಡುತ್ತಿರುವ ಪತ್ರಕರ್ತರು ಸರ್ಕಾರವನ್ನು ಎಚ್ಚರಿಸುವ ಮತ್ತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಸರ್ಕಾರದ ವೈಫಲ್ಯವನ್ನು, ಸಮಾಜದ ತಪ್ಪುಗಳನ್ನು ಜನತೆಗೆ ಪತ್ರಿಕೆಗಳು ಮಾಡ್ತಾರೆ. ಅದಕ್ಕೆ ಪ್ರಜಾಪ್ರಭುತ್ವದ ಒಂದು ಅಂಗ ಅಂತೇಳಿ ಹೇಳ್ತಕ್ಕಂಥ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ಉದ್ಯಮ. ಆದರೆ ಪತ್ರಕರ್ತ ಸಾಮಾನ್ಯ ವ್ಯಕ್ತಿ. ಪತ್ರಕರ್ತನ ಕಷ್ಟಗಳು ಪತ್ರಕರ್ತನಿಗೆ ಮಾತ್ರಗಳು. ನೀವು ಪತ್ರಿಕೆಯವರು ಕೂಡ ವಾರಿಯರ್ಸ್. ಕೆಲವು ಈ ಕೊರೋನಾ ಸಂದರ್ಭದಲ್ಲಿ ಹೋಗಬಾರ್ದು ಅಂತ ಹೇಳತಕ್ಕಂಥ ಭಾಗಕ್ಕೆ ನೀವು ಹೋಗದೇ ಇರ್ಲಿಕ್ಕೆ ಆಗುತ್ತೆ. ನಾವು ರಾಜಕಾರಣದಲ್ಲಿ ನಾವು ವಯಸ್ಸಾಯ್ತು. ನನಗೂ ಶಕುಂತಳಾ ಶೆಟ್ಟಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ಈ ವಯಸ್ಸಿನ ನಂತರ ಹೋಗಬಾರ್ದು. ಆದರೆ ನಮಗೂ ಕೂಡ ಇಂಥ ಸಮಸ್ಯೆ ಬಂದಾಗ ನಾವು ಹೋಗ್ಬೇಕು. ನೀವು ಕಡ್ಡಾಯವಾಗಿ ಹೋಗ್ಬೇಕು. ಆದರೂ ನೀವು ಕೂಡ ಒಂದು ದೃಷ್ಟಿಯಲ್ಲಿ ವಾರಿಯರ್ಸ್. ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ ಮಾತನಾಡಿ, ಪತ್ರಕರ್ತರಿಗೆ ಊಟಕ್ಕಿಲ್ಲ ಎಂದು ಈ ಕಿಟ್ ನೀಡುತ್ತಿಲ್ಲ. ಬದಲಾಗಿ ಅವರ ಕರ್ತವ್ಯವನ್ನ ಗುರುತಿಸಿ ಅವರನ್ನು ಗೌರವಿಸುವ ನಿಟ್ಟಿನಲ್ಲಿ ಕಿಟ್ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಯಾಕೆಂತ ಹೇಳಿದ್ರೆ ನಿಮ್ಮನ್ನು ಗುರುತಿಸಿದ್ದೇವೆ ಅಂತ ಆಗಬೇಕು ಅಂತ ಹೇಳುವಂತ ಒಂದು ಭಾವನೆಯಿಂದ ಕೊಟ್ಟಿದ್ದೇವೆ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ನಾನು ಹೇಳುವ ನೋಡಿದ ರೀತಿಯಲ್ಲಿ ಊಟಕ್ಕಿಲ್ಲದವರು ಯಾರೂ ಇಲ್ಲ. ಎಲ್ಲರೂ ಕಿಟ್ ಕೊಡ್ತಾರೆ ಹೇಳುವಾಗ ಎಲ್ಲರೂ ಎಂಟ್ಲಿಗೆ ಇದ್ದಿಂದ ಹೇಳುವವರೇ. ಆದರೆ ನಿಮಗೂ ಒಂದು ಕಂಸಕೃಷವು ಕೊಡಲಿಲ್ಲ. ಆದ ಕಾರಣ ಗೌರವಯುತವಾಗಿ ಕೊಡುವ ಅಂತ ಹೇಳಿ ಮಾಡಿದ್ವಿ. ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಳ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್, ಕಾಂಗ್ರೆಸ್ನ ಜಿಲ್ಲಾ ವಕ್ತಾರ ಮೊಹಮ್ಮದ್ ಬಡಗನ್ನೂರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ವಿಪು ನ್ಯೂಸ್, ಪುತ್ತೂರು.